ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಆರೋಪದಲ್ಲಿ ಸಹ ಶಿಕ್ಷಕನಿಗೆ ಗ್ರಾಮಸ್ಥರು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ರಂಗಾಪುರ ಪಂಚಾಯಿತಿಯ ಗ್ರಾಮ ಬೋರಗುಂಟೆ ಶಾಲೆಯಲ್ಲಿ ನಡೆದಿದೆ. ಶಾಲೆಯ ಸಹ ಶಿಕ್ಷಕ ಮಂಜುನಾಥ್ ವಿದ್ಯಾರ್ಥಿನಿಯರ ಜೊತೆಗೆ ಅಸಭ್ಯ ವರ್ತನೆ ತೋರುತ್ತಿದ್ದ. ವಿದ್ಯಾರ್ಥಿನಿಯರು ಪೋಷಕರ ಬಳಿ ಈ ವಿಚಾರ ತಿಳಿಸಿದ್ದು, ಇದರಿಂದ ಆಕ್ರೋಶಗೊಂಡ ಪೋಷಕರು ಶಾಲೆ ಆರಂಭವಾಗುವುದಕ್ಕೂ ಮೊದಲು ಶಿಕ್ಷಕನನ್ನು ವಿಚಾರಿಸಿದ್ದಲ್ಲದೆ ಆತನಿಗೆ ಹಲ್ಲೆ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮರಾಜು, ಬಡವನಹಳ್ಳಿ ಸಿಪಿಐ ಹನುಮಂತರಾಯಪ್ಪ, ಸಿಡಿಪಿಒ ಅನಿತಾ ಭೇಟಿ ನೀಡಿದ್ದು, ವಿದ್ಯಾರ್ಥಿನಿಯರೊಂದಿಗೆ ಸಮಾಲೋಚನೆ ನಡೆಸಿದ ವೇಳೆ ಆರೋಪಿ ಶಿಕ್ಷಕನ ಕೃತ್ಯ ಬಯಲಾಗಿದೆ. ಸದ್ಯ ಆರೋಪಿ ಶಿಕ್ಷಕನನ್ನು ಬಂಧಿಸಿರುವ ಬಡವನಹಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಪೋಕ್ಸೋ ಕಾಯ್ದೆಯಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ. ಅವ್ರ ಬಗ್ಗೆ ಕೂಡ ನಾನು ಎನ್ಕ್ವೈರಿ ಮಾಡಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಬಂದಿಲ್ಲ ಅನ್ನೋ ಬಗ್ಗೆ ಅವರು ಕೂಡ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟಿರುವಂಥದ್ದನ್ನು ಗಮನಿಸಿದ್ದೀನಿ. ಎಲ್ಲೋ ಒಂದು ಕಡೆ ಇದು ಶಿಕ್ಷಕರಿಗೆ ಕರವಲ್ದಂಥ ಒಂದು ವರ್ತನೆ ಅಂತ ಅನಿಸ್ತಾ ಇದೆ. ಹೀಗಾಗಿ ಅವ್ರ ವಿರುದ್ಧ ಕೂಡ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋವಂಥದ್ದನ್ನು ಚಿಂತನೆ ಮಾಡಿ ಅವರ ವಿರುದ್ಧ ಕೂಡ ಅನುಬಂಧ 1ರಿಂದ 4 ಇಶ್ಯೂ ಮಾಡಿ ಅವರ ವಿರುದ್ಧ ಕೂಡ ಖಂಡಿತ ಕ್ರಮ ಮಾಡ್ತೀನಿ ಅಂತ ಹೇಳ್ತಾ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯವು ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ವರದಿ ಆಬಿದ್, ಮಧುಗಿರಿ. ಅವ್ರಿಗೆ ಬೀರಿಂದ ಕರ್ಕೊಂಡಾಗ ಎಲ್ಲ ಬಟ್ಟೆ ಎಲ್ಲ ತೆಗಿಯೋದು, ಅವರೆಲ್ಲ ಬಟ್ಟೆ ಬಿಚ್ಕೊಳ್ಳೋದು, ಆ ಥರ ಎಲ್ಲ ಬಿಹೇವ್ ಮಾಡ್ತಾವ್ರಂತೆ. ಅದು ಏನಾದರೂ ಮಕ್ಳಿಗೆ ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಬಿದ್ರು ದೊಣ್ಣೆ ಐತಂತ ಅದನ್ನ ತಾಂಡು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿಗೆ ಎಲ್ಲ ತೂರ್ಸೋದು, ಆ ಥರ ಎಲ್ಲ ಮಾಡ್ತಾನಂತೆ. ಮಂಜುನಾಥ್ ಅಂತ. ಅವನು ಈ ಸ್ಕೂಲಾಗಲ್ಲ ಸರ್, ಯಾವ ಸ್ಕೂಲು ಬೇಡ, ಅವನು ಜೈಲಾಗ ಮುದ್ದೆ ಮುರಿಬೇಕಷ್ಟೇ. ಅವ್ನು ಯಾವ ಸ್ಕೂಲ್ಗೂ ಹಾಕ್ಬೇಡ್ರಿ ಸರ್, ಆ ಥರ ಮಾಡ್ರಿ. ನಮಗೆ ಹೊಟ್ಟೆ ಉರಿಯಲ್ವ ಸರ್, ನಾವೇನಕ್ಕೆ ಸರ್ ಕಳ್ಸೋದಿಲ್ಲಿ? ಮಕ್ಳು ಓದ್ಲಿ ಅಂತ ಅಲ್ವಾ ಕಳ್ಸೋದು? ಇವ್ನು ಈ ಥರ ಮಾಡ್ಬೇಕಾ ಇವನು?